ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪ್ರೀತಿಯ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ಹೊಸ ವಿನ್ಯಾಸದ ಸ್ಟೈಲಿಶ್ ಲುಕ್ ನಲ್ಲಿ ಕಾರುಗಳನ್ನ ನೀಡಿ ಸಂತೃಪ್ತ ಗ್ರಾಹಕರನ್ನ ಹೊಂದಿರುವಂತಹ ಕಿಯಾ ಪ್ರತಿ ಬಾರಿ ಕೂಡ ಹೊಸತನದ ಮೂಲಕ ಮಾರುಕಟ್ಟೆಗೆ ಹೊಸ ಕಾರುಗಳನ್ನ ಪರಿಚಯಿಸ್ತಾ ಇದೆ. ಹಾಗೇನೆ ಈಗ ಕೂಡ ಹೊಸ ವರ್ಷದ ಸಂಭ್ರಮದಲ್ಲಿ ಕಾರನ್ನ ಪರ್ಚೇಸ್ ಮಾಡುವಂತಹ ಗ್ರಾಹಕರಿಗೆ ನ್ಯೂ ಲುಕ್ ನಲ್ಲಿರುವಂತಹ ಕಾರನ್ನ ನೀಡ್ತಾ ಇದೆ ನ್ಯೂ ಕಿಯಾ ಸೆಲ್ಟೋಸ್. ದಕ್ಷಿಣ ಕೊರಿಯಾದ ಆಟೋಮೊಬೈಲ್ ತಯಾರಿಕಾ ಕಂಪನಿ ಇದು ನಮ್ಮ ವಿಶ್ವದಲ್ಲಿ 8ನೇ ಸ್ಥಾನದಲ್ಲಿದೆ. ಅದರ ಜೊತೆಗೇನೆ ಭಾರತದಲ್ಲಿ ಮುಂಚೂಣಿಯಲ್ಲಿ ಸಾಗ್ತಾ ಇರುವಂತಹ ಹೆಮ್ಮೆಯ ಸಂಸ್ಥೆ. ಹೀಗಾಗಿ ಈ ಸಂದರ್ಭದಲ್ಲಿ ARM ಕಿಯಾ ಬಗ್ಗೆ ಪರಿಚಯಿಸುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ARM ಕಿಯಾ ಅಧಿಕೃತ ಡೀಲರ್ ಪಾಲುದಾರರಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಸೇಲ್ಸ್ ಮತ್ತು ಸರ್ವಿಸ್ ಸೇವೆಗಳನ್ನ ಚೇರ್ಮನ್ ಮತ್ತು ನಿರ್ದೇಶಕರ ಮಂಡಳಿಯ ಸಮರ್ಥ ಮಾರ್ಗದರ್ಶನದಲ್ಲಿ ನೀಡ್ತಾ ಇರುವಂಥದ್ದು. ARM ಕಿಯಾ ತನ್ನ ಪಾದಾರ್ಪಣೆಯನ್ನ 2019ರಲ್ಲಿ ಮಂಗಳೂರು ಮತ್ತು ಉಡುಪಿಯಲ್ಲಿ ಆರಂಭಿಸಿತು. ನಂತರ 2021ರಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಅತ್ಯಾಧುನಿಕ ಹಾಗೂ ತನ್ನದೇ ರೀತಿಯ ದೊಡ್ಡ ಔಟ್ಲೆಟ್ ಅನ್ನ ಹೊಂದಿರುವಂತಹ ಸಂಸ್ಥೆ. ಈ ಮೂಲಕ ಸಂತೃಪ್ತ ಗ್ರಾಹಕರನ್ನ ಹೊಂದಿರುವಂತಹ ಹೆಮ್ಮೆಯ ಸಂಸ್ಥೆ ನಮ್ಮ ಪುತ್ತೂರಿನಲ್ಲಿ ಕೂಡ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಯಾಗಿರುವಂಥದ್ದು. 2025ರಲ್ಲಿ ಪುತ್ತೂರಿನಲ್ಲಿ ಕಿಯಾ ಶೋರೂಮ್ ಓಪನಿಂಗ್ ಆಯಿತು. ಹಲವಾರು ಕಡೆಗಳಲ್ಲಿ ಕಿಯಾ ಶೋರೂಮ್ ಓಪನ್ ಆದಾಗ ಪುತ್ತೂರಿನಲ್ಲಿ ಕೂಡ ಬೇಕಾಗಿತ್ತು ಅನ್ನುವಂಥದ್ದು ಪುತ್ತೂರಿನ ಜನರ ಬೇಡಿಕೆಯಾಗಿತ್ತು. ಅದನ್ನ ಈಡೇರಿಸಿರುವಂಥದ್ದು. ಆ ಬಳಿಕ ಪುತ್ತೂರು ಭಾಗದ ಹತ್ತೂರಿನ ಭಾಗದ ಜನರು ಕಿಯಾದ ಫ್ಯಾಮಿಲಿ ಆಗಿದ್ದಾರೆ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಇದೀಗ ಈ ಔಟ್ಲೆಟ್ ನಲ್ಲಿ ಸೇಲ್ಸ್ ಮತ್ತು ಸರ್ವಿಸ್ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದು ಇವರೆಲ್ಲರೂ ಕೂಡ ಉನ್ನತ ತರಬೇತಿದಾರರಾಗಿದ್ದಾರೆ. ಮೌಲ್ಯಯುತ ಕಿಯಾ ಗ್ರಾಹಕರಿಗೆ ಅತ್ಯುತ್ತಮ ಮಾರಾಟ ಮತ್ತು ಮಾರಾಟೋತ್ತರ ಸೇವೆಗಳನ್ನ ಕೂಡ ನೀಡ್ತಾ ಇರುವಂತದ್ದು. ಎಲ್ಲರಿಗೂ ನಮಸ್ಕಾರ. ಗಣ್ಯ ವ್ಯಕ್ತಿಗಳು ಮತ್ತು ಬಂದಿರತಕ್ಕಂತಹ ಎಲ್ಲ ನಮ್ಮ ಪುತ್ತೂರಿನ ಪ್ರೋತ್ಸಾಹಕರು ಅಂತ ಹೇಳ್ಬೋದು. ಮತ್ತು ಇಲ್ಲಿಗೆ ನಾವು ಬರಲಿಕ್ಕೆ ಮೇಜರ್ಲಿ ರೀಸನ್ ಏನಂದರೆ ದ ಕಸ್ಟಮರ್ ಬೇಸ್. ನಮಗೇನು 2019ಇಂದ ನಾವು ಮಂಗಳೂರಿಂದನೇ ಆಪ್ರೇಟ್ ಮಾಡ್ತಿದ್ವಿ. ಅವ್ರು ಕೊಟ್ಟಂಥ ಪ್ರೋತ್ಸಾಹ ಮತ್ತು ನಾವು ಇಲ್ಲಿಗೆ ಬರಲಿಕ್ಕೆ ಇನ್ನೊಂದು ಹೆಜ್ಜೆ ನಮಗೆ ನೀಡಿರತಕ್ಕಂಥದ್ದು ಸಂಜು ಶೆಟ್ಟೆ ಅವರ ಸಂಸ್ಥೆ. ಅವರು ಕೂಡ ನಮಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ನಾವಿರತಕ್ಕಂತಹ ಈ ಸ್ಥಳ ಏನಿದೆ ಅವರು ನಮಗೆ ಭಾಳ ಹೆಮ್ಮೆಯಿಂದ ಹೇಳಬೇಕಂದ್ರೆ ಅವ್ರು ನಮಗೆ ಇನಿಷಿಯಲ್ ಡೇಸಲ್ಲಿ ನೀವು ಮಾಡಿ, ನಮ್ಮ ಸಪೋರ್ಟ್ ನಿಮಗೆ ಇರುತ್ತೆ ಅಂತೇಳಿ. ಸೊ ಈ ಸಂಸ್ಥೆಯಲ್ಲಿ ಕಿಯಾ ಇಂಡಿಯಾಗೆ ಬಂದಾಗ ಪ್ರಪ್ರಥಮ ಬಾರಿಗೆ ಸೆಲ್ಟೋಸನ್ನು ಲಾಂಚ್ ಮಾಡಿತ್ತು 2019ನಲ್ಲಿ. ಇಟ್ ವಾಸ್ ದ ಫಸ್ಟ್ ವೆಹಿಕಲ್ ವಿಚ್ ಈಸ್ ಫಾರ್ ಇಂಡಿಯಾ ಫ್ರಮ್ ಇಂಡಿಯಾ ಅಂತೇಳಿ ಬಂದಿರುವಂಥ ವೆಹಿಕಲು. ದ ಸೆಲ್ಟೋಸ್ ಈಸ್ ಲಾಂಚ್ಡ್ ಫಾರ್ ಗ್ಲೋಬಲ್ ಫ್ರಮ್ ಇಂಡಿಯಾ ಇಟ್ ಸೆಲ್ಫ್. ಈಗ ಸೆಲ್ಟೋಸ್ ಮುಂದೆ ಬರುವ ಪೀಳಿಗೆಗಾಗಲಿ ಮತ್ತು ಈಗ ಇರುವ ಆಟೋಮೊಬೈಲ್ ಟೆಕ್ನಾಲಜಿ, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮತ್ತು ಇನ್ನೊಂದು ಮುಂಚೂಣಿಯಲ್ಲಿ ಹೋಗಿ ಯಾರಿಗೆ ಫ್ಯೂಚರಲ್ಲಿ ಏನು ಬೇಕೋ ಅದನ್ನು ಈಗಲೇ ಅದರದ್ದೊಂದು ರಸ ಉಣಬಡಿಸಲಿಕ್ಕೆ ರೆಡಿಯಾಗಿದೆ. ಸೊ ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಸೆಲ್ಟೋಸ್ ಆಲ್ ನ್ಯೂ ಸೆಲ್ಟೋಸ್ ಅಂತ ಕರೀತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಎಲ್ಲ ಥರವಾಗಿ ಗ್ರಾಹಕರಿಗೆ ಒಂದು ವಾವ್ ಫ್ಯಾಕ್ಟರ್ ಕೊಡಲಿಕ್ಕೆ ರೆಡಿಯಾಗಿದೆ. ಸೊ ವಿ ವಿಲ್ ಎವಿಡೆನ್ಸ್ ದಟ್. ನೀವು ಇದನ್ನು ಮುಂದೆ ಲಾಂಚ್ ಆದ್ರ ಮೇಲೆ ನೀವು ನೋಡಬಹುದು. ನಿಮಗೂ ಆ ಥರ ಒಂದು ಫೀಲ್ ಡೆಫಿನೆಟ್ಲಿ ಕೊಡುತ್ತೆ ಅಂತೇಳಿ ನಾವು 100% ಆಗಿ ಅಶ್ಯೂರೆನ್ಸ್ ಇದೆ ನಮಗೆ. ಆ್ಯಂಡ್ ಥ್ಯಾಂಕ್ ಯು. ಆತ್ಮೀಯ ಬಂಧುಗಳೇ, ಭಾಳ ಸಂತೋಷ ಆಗ್ತಾ ಇದೆ ಹೊಸ ನ್ಯೂ ಸೆಲ್ಟೋಸನ್ನು ಇವತ್ತು ಲಾಂಚ್ ಮಾಡೋದಕ್ಕೆ. ಯಾಕಂತೇಳಿದರೆ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂಥ ಕಾರು ಕಿಯಾ ಸೆಲ್ಟೋಸ್. 2019 ಅಕ್ಟೋಬರಲ್ಲಿ ಮಂಗಳೂರಲ್ಲಿ ಲಾಂಚ್ ಆಗುವಾಗ ಸರೋಜ್ ಅವರು ನಮ್ಮ ಕ್ಲಿನಿಕ್ ಹತ್ರ ಬಂದಿದ್ದರು. ಹೀಗೊಂದು ಕಾರು ಉಂಟು ಸರ್, ನೀವು
ನೋಡ್ತೀರಾ, ಚೇಂಜ್ ಮಾಡ್ತೀರಾ ಅಂತ. ಆಗ ನನ್ನ ಹತ್ರ ರೆನಾಲ್ಟ್ ಸ್ಕಾಲಾ ಇತ್ತು. ಇದು ಈ ಕಂಪೆನಿಯೇ ಹೆಸರೇ ಗೊತ್ತಿಲ್ಲದಿರುವಂಥ ಒಂದು ಕಂಪೆನಿ. ನಾನು ಈಗ ಸದ್ಯ ಚೇಂಜ್ ಮಾಡುವ ಯೋಜನೆಯಲ್ಲಿ ಇಲ್ಲ ಅಂತೇಳಿ ಅವ್ರನ್ನ ಆ ದಿವಸ ಕಳಿಸಿದ್ದೆ. ಆಮೇಲೆ ಮತ್ತೆ 5 ತಿಂಗಳು ಬಿಟ್ಟು ಮಾರ್ಚಿನಲ್ಲಿ 2020ರಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ನಾನು ಬದಲಾವಣೆ ಮಾಡಲಿಕ್ಕೆ ನಿರ್ಧರಿಸಿ ಆಗಿತ್ತು. ಶನಿವಾರ ಒಂದು ದಿವಸ, ಭಾನುವಾರ ನಾನು ಮಂಗಳೂರಲ್ಲಿ ಹೋಗಿ ಅಡ್ವಾನ್ಸ್ ಕೊಡಲಿಕ್ಕಿದ್ದೆ ಬೇರೆ ಕಾರಿಗೆ. ಶನಿವಾರ ಅವರು ಸೆಲ್ಟೋಸನ್ನು ಟ್ರಯಲ್ಗೆ ಇದು ಕ್ಲಿನಿಕ್ಕಿಗೆ ಬಂದರು. ನೋಡ್ತೀರಾ ಅಂತ ಕೇಳಿದರು. ನೋಡುವ ಅಂತ ಹೇಳಿದೆ. ನಮ್ಮ ಮನೆಗೆ ತಗೊಂಡು ಬರಲಿಕ್ಕೆ ಹೇಳಿದೆ ಭಾನುವಾರ ಬೆಳಿಗ್ಗೆ. ನಮ್ಮ ಮನೆ ಅವರಿಗೆ ಗೊತ್ತುಂಟು ನಮ್ಮ ಮನೆ ಹೇಗೆ ಉಂಟು ಅಂತೇಳಿ. ಭಾಳ ಒಂದು ಕುತ್ತಗಂಡ ಇರುವಂಥ ರೋಡ್ ಅದು. ನನಗೆ ಆ ರೋಡಿನಲ್ಲಿ ಅದನ್ನು ಡ್ರೈವ್ ಮಾಡಿದಾಗ ನನಗೊಂದು ಅದ್ಭುತ ಫೀಲಿಂಗ್ ಆಯಿತು. ಅತ್ಯಂತ ಒಂದು ಸ್ಮೂತ್ ಮತ್ತು ಅದರ ಪವರ್ ನೋಡಿ ನಾನು ಆವಾಗಲೇ ಮನಸ್ಸು ಬದಲಾಯಿಸಿದೆ. ನನ್ನ ಸ್ನೇಹಿತರು ಒಬ್ಬರು ಯಾವಾಗಲೂ ಹೇಳ್ತಾ ಇರ್ತಾರೆ, ಸೆಲ್ಟೋಸ್ ಅಂತೇಳಿದ್ರೆ ಅದೊಂದು ಗರ್ಲ್ ಫ್ರೆಂಡ್ ಇದ್ದಾಗೆ ಅಂತೇಳಿ. ಅಂದರೆ ಅಷ್ಟು ಸ್ಮೂತು ಸಾಫ್ಟಾಗಿ ಇರ್ತದೆ ಅಂತೇಳಿ. ನಾನು ಹೇಳ್ತೇನೆ, ಸಾಫ್ಟಿನ ಜೊತೆಗೆ ಅತ್ಯಂತ ಸ್ಟರ್ಡಿ ವೆಹಿಕಲ್ ಕೂಡ ಹೌದದು. ನಮ್ಮ ಗರ್ಲ್ ಫ್ರೆಂಡ್ ಅತ್ಯಂತ ಗಟ್ಟಿಮುಟ್ಟಾದಂಥ ಒಂದು ಸೆಲ್ಟೋಸ್ ಅದು. ಹಾಗೆ ನಾನು ಮತ್ತೆ ಸಂಡೇ ಸಾಯಂಕಾಲ ಮಂಗಳೂರಿಗೆ ಹೋದ. ಅವ್ರ ಹತ್ರ ಎಲ್ಲ ಟ್ರಯಲೆಲ್ಲ ನೋಡಿ ಹೇಳಿದೆ, ಇದು ಭಾರತ್ ಸ್ಟೇಜ್ 4 ಉಂಟಲ್ಲ ನಿಮ್ಮದು, 6 ಬರಲಿ ಮತ್ತೆ ನೋಡುವ ಅಂತ ಹೇಳಿ ಅಲ್ಲಿಂದ ಬಂದು ಸೀದಾ ಸೆಲ್ಟೋಸು ಕಿಯಾ ಶೋರೂಮಿಗೆ ಹೋಗಿ ಅದನ್ನು ಬುಕ್ ಮಾಡಿದ್ದೇನೆ. ನಮಗೆ ಸೆಲ್ಟೋಸು ಡೆಲಿವರಿ ಕೊಟ್ಟ ಮರುದಿವಸ ಲಾಕ್ಡೌನ್ ಆಗಿದೆ. ಮಾರ್ಚ್ 19ಕ್ಕೆ 20ಕ್ಕೆ ನಾನು ಡೆಲಿವರಿ ತಗೊಂಡಿದ್ದೇನೆ. 19ಕ್ಕೆ 20ಕ್ಕೆ 21ಕ್ಕೆ ಲಾಕ್ಡೌನ್ ಆಗಿತ್ತು. ಆದರೆ ನಮಗೆ ವೈದ್ಯರಾದ್ರಿಂದ ನನಗೆ ಪರ್ಮಿಷನ್ ಇತ್ತು ಡೈಲಿ ಕ್ಲಿನಿಕ್ ಓಪನ್ ಮಾಡಲಿಕ್ಕೆ. ಹಾಗೆ ಅದನ್ನು ಒಂದು 6 ತಿಂಗಳು ವಿದೌಟ್ ರಿಜಿಸ್ಟ್ರೇಷನ್ ಕೂಡ ಅದನ್ನು ಓಡಿಸಿದ್ದೇನೆ ಆ ಗಾಡಿಯನ್ನು. ಭಾಳ ಒಂದು ಈಗ ಇದರ ಸಿಸ್ಟರ್ ಕನ್ಸರ್ನ್ ನಾವು ಹೇಳ್ಬೋದು ಹಿಂಡೈ ಅವರದ್ದು. ಕ್ರೇಟಾ ಮತ್ತು ಇದನ್ನು ನಾನು ತುಂಬ ಕಂಪೇರ್ ಮಾಡಿ ನೋಡಿದ್ದೇನೆ. ಕ್ರೇಟಾ ಸ್ವಲ್ಪ ಹಾರ್ಡು, ಇದು ಅತ್ಯಂತ ಸ್ಮೂತು, ಡ್ರೈವಿಂಗಿಗೆ ಕೂಡ ಹಾಗೆ ಹೇಳಿದ್ದು ನಾನು. ಸೆಲ್ಟೋಸ್ ನನಗೆ ಅತ್ಯಂತ ಹತ್ತಿರವಾದಂಥ ಒಂದು ವಾಹನ. ಅದನ್ನು ಇವತ್ತು ನ್ಯೂ ವರ್ಷನ್, ಇದೀಗ ಬಹುಶಃ 3ನೇ ವರ್ಷನ್ ಈಗ ಬಂದ ನಂತರ ಲಾಂಚ್ ಆಗ್ತಾ ಇದೆ. ಅದನ್ನು ಇವತ್ತು ಬಿಡುಗಡೆಗೊಳಿಸಲಿಕ್ಕೆ ಅತ್ಯಂತ ಸಂತೋಷದಿಂದ ಅವರು ಕೇಳಿದ ತಕ್ಷಣ ಒಪ್ಪಿಕೊಂಡೆ ನಾನು. ನಮಗೆ ಭಾರತದಲ್ಲಿ ಒಂದು 4-5 ಮಾಡೆಲ್ ಮಾತ್ರ ಭಾರತದಲ್ಲಿದೆ. ನಾನು ಈ ಫೆಬ್ರವರಿಯಲ್ಲಿ ನೇಪಾಳಕ್ಕೆ ಹೋಗಿದ್ದೆ. ಇದು ನನ್ನ ಕೈಗೆ ಬರಬೇಕಿರೋ ಮೊದಲು. ನೇಪಾಳದಲ್ಲಿ ನಮ್ಮಲ್ಲಿ ಮಾರುತಿ ಕಾರುಗಳಿದ್ದಾಗೆ ನಮ್ಮಲ್ಲಿ ಆವಾಗೇನು ಫಸ್ಟಿಗೆ ಒಂದು 800 ಬಂದಿತ್ತು, ಹಿಂಬದಿಯಲ್ಲಿ ಒಂದು ಗ್ಲಾಸಿನ ಡಿಕ್ಕಿ. ಆ ಥರ ಒಂದು 50 ಮಾಡೆಲ್ಗಳು ನೇಪಾಳದಲ್ಲುಂಟು, ಕಿಯಾ ಕಾರುಗಳು. ನಮಗಿಂತ ಎಷ್ಟೋ ವರ್ಷ ಮೊದಲೇ ನೇಪಾಳದಲ್ಲಿ ಕಿಯಾ ಕಾರುಗಳು ಲಾಂಚ್ ಆಗಿದೆ. ಬೇರೆ ಬೇರೆ ಥರದ ಮಾಡೆಲ್ಗಳುಂಟು. ಅಲ್ಲಿಗೆ ಹೋಗೋದು ಇಂಡಿಯಾಕ್ಕೆ ಬಂದೇ ಹೋಗುವಂಥದ್ದು, ಶಿಪ್ಪಿಂಗ್ ಆಗೋದು. ಆದರೆ ಇಂಡಿಯಾದಲ್ಲಿ ಯಾಕೆ ಅಂತ ಗೊತ್ತಿಲ್ಲ. 2019ರಲ್ಲಿ ಅವರು ಲಾಂಚ್ ಮಾಡಿದರು. ಲಾಂಚ್ ಆದ ನಂತರ ಅದರ ಒಂದು ಬೆಳವಣಿಗೆ ನೋಡ್ತಾ ಇದ್ದರೆ ಅತ್ಯಂತ ಅದ್ಭುತ ಮತ್ತು ಖುಷಿ ಆಗ್ತಾ ಇದೆ. ಹಾಗೆ ಐಸೆ ಪುತ್ತೂರು ಜನರಿಗೆ ಗೋ ಫಾರ್ ಇಟ್. ಅತ್ಯಂತ ಒಂದು ಕಾಂಪಿಟೇಟಿವ್ ರೇಟಲ್ಲಿ ಕೂಡ ಸುಮಾರು ಈ ಥರದ ಮಾಡೆಲ್ಗೆ ಈಗ ಒಂದು 30-35 ಲಕ್ಷದ ಕಡಿಮೆ ವೆಹಿಕಲ್ ಸಿಗೋದಿಲ್ಲ. ಅಷ್ಟು ಫ್ಯೂಚರ್ಸ್ ಇರುವ ನಾನು ನೋಡಿದೆ ಇದರ ಫ್ಯೂಚರ್ಸ್ ಎಲ್ಲ. ಅಂಥ ಒಂದು ವೆಹಿಕಲನ್ನು ಇವತ್ತು ಮಾರುಕಟ್ಟೆಗೆ ಬಿಡುಗಡೆ ಕೊಡ್ತಾ ಇದ್ದಾರೆ. ಇದನ್ನು ಬಿಡುಗಡೆ ಮಾಡ್ತಾ ಇರುವಂಥ ಕಂಪನಿಯವರಿಗೆ ಹಾಗೂ ಇದನ್ನು ಪಡ್ಕೊಳ್ಳುವಂಥ ಗ್ರಾಹಕರಿಗೆ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ. ವಂದನೆಗಳು. ಸರ್ವೀಸಿನ ಬಗ್ಗೆ, ಕಿಯಾ ಸರ್ವೀಸ್ ನಾನು ಪರ್ಚೇಸ್ ಮಾಡಿದ ನಂತರ ಕನಿಷ್ಠ ಒಂದು 10-15 ಸೆಲ್ಟೋಸನ್ನು ಮಾರಾಟ ಮಾಡಿಸಿದ್ದಾನೆ. ಸರ್ವೀಸ್ರಿಗೆ ಲೆಕ್ಕ ಇರ್ಬೋದು. ಆದರೆ ನನಗೆ ಇನ್ಸೆಂಟಿವ್ ಕೊಡಲಿಲ್ಲ, ಅವರು ಸರ್ವೀಸ್ ಕೊಟ್ಟಿದ್ದಾರೆ. ನನ್ನ ಕಾರಿಗೆ ನಾಡ್ದು ಮಾರ್ಚಿಗೆ 6 ವರ್ಷ ಆಗ್ತದೆ. 6 ವರ್ಷದಲ್ಲಿ ನನಗೆ ಉತ್ತಮವಾದಂಥ ಸರ್ವೀಸನ್ನು ಕಿಯಾ ಶೋರೂಮಿನವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. I am here to introduce the all-new Kia Seltos. The all-new Kia Seltos now has bigger dimensions. It is longer, it is wider and bolder and progressive also. It is equipped with 24 robust safety features like 6 airbags, all-wheel disc brake, rear occupant alert, downhill brake assist, rollover sensor, front, rear and side parking sensors, superior vehicle stability management. The all-new Kia Seltos now also has first-in-segment features like which stands in the crowd apart, global advanced K3 platform,
unique smart key proximity lock and unlock function, 30-inch Trinity display, streamlined door handles, relaxation power seats integrated with the 2 memory systems, and hydraulic bonnet strut. Also, it has a Kia Connect. The all-new Kia Seltos also has 50 plus Kia Connect features. The all-new Kia has 3 power stream options. First one is 1.5 naturally aspirated petrol engine. Second one is 1.5 turbo petrol engine. The third one is 1.5 diesel engine. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ